ಉದ್ಯಾವರದ ಕನಸಿನ ಮನೆಯಲ್ಲಿ ಶುಶ್ರೂಷೆಗಾಗಿ ಆಶ್ರಯ ಪಡೆದಿದ್ದ ವೃದ್ಧೆಯನ್ನ ಮರಳಿ ವಾಸವಾಗಿದ್ದ ಬಾಡಿಗೆ ಮನೆಗೆ ಸಾಮಾಜಿಕ ಕಾರ್ಯಕರ್ತರು ಸೇರಿಸಿದರು. ವೃದ್ಧೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ರು. ಗುಣಮುಖರಾಗಿದ್ರು. ಕಳೆದ 3 ತಿಂಗಳಿಂದ ಅಸಹಾಯಕರಾಗಿ ಜಿಲ್ಲಾಸ್ಪತ್ರೆಯಲ್ಲಿ ದಿನ ಕಳೆಯುತ್ತಾ ಇದ್ರು. ಆ ಬಳಿಕ ಹೈಕೋರ್ಟ್ ನ್ಯಾಯಾಧೀಶರ ಆದೇಶದ ಮೇರೆಗೆ ಹಿರಿಯ ನಾಗರಿಕರ ಕನಸಿನ ಮನೆಗೆ ದಾಖಲುಪಡಿಸಲಾಗಿತ್ತು. ವೃದ್ಧೆಯನ್ನ ಲೀಲಾ ಪೂಜಾರ್ತಿ ಕಾಪು ಕೊಂಬಗುಡ್ಡೆ ಮಲ್ಲಾರು ಗ್ರಾಮ ನಿವಾಸಿ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇದ್ರು. ಮನೆ ಹತ್ತಿರದ ಪ್ರೇಮಾ ಶೆಟ್ಟಿ ಅವರು ಈ ಮೊದಲು ವೃದ್ಧೆಗೆ ಊಟ ತಿಂಡಿ ಕೊಡುತ್ತಿದ್ದರೆಂದು ತಿಳಿದು ಬಂದಿದೆ. ವೃದ್ಧೆಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವ ನಿತ್ಯಾನಂದ ಮುಳಕಾಡು, ಹಿರಿಯ ನಾಗರಿಕರ ಕನಸಿನ ಮನೆಯ ಸೀಮಾ ದೇವಾಡಿಗ ಮೊದಲಾದವರು ಭಾಗಿಯಾಗಿದ್ದರು. ನೋಡಿ, ಇದು ಎಂಥದ್ದು ಹಣ ಉಂಟು ಇದರಲ್ಲಿ. ಅವಳದು ಕರಿಯಮಣಿ ಅದು ಇದೆಲ್ಲ ಎಲ್ಲ ನಾವು ಭದ್ರವಾಗಿ ಇಟ್ಟಿದ್ದೇನೆ ನಾನು. ನೋಡು, ಇದು ಕರಿಯಮಣಿ. ನಾವು ಯಾರು ಇಲ್ಲದೆ ಕೊಡುವುದಿಲ್ಲ. ಅಲ್ಲ, ನಾವು ಕೊಡುವುದಿಲ್ಲ. ನೋಡು, ನಮ್ಗೆ ತೋರಿಸಿದ್ದಷ್ಟೇ. ಇದು ಕರಿಯಮಣಿ ಉಂಟು. ನೋಡು, ಇದೊಂದು ಚೈನು ಆಸ್ಪತ್ರೆಯಲ್ಲಿ ನನ್ನ ಮಗಳ ಕೈಯಲ್ಲಿ ಕೊಟ್ಟಿದ್ದಾಳಂತೆ. ಪ್ರೇಮ ಹತ್ರ ತಗೊಂಡು ಕೊಡು ಅಂತ. ನಾನು ಭದ್ರವಾಗಿ ಅದನ್ನು ಹಾಗೆ ಇಟ್ಟಿದ್ದೇನೆ.